ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ರೋಗಗಳ ನಿಖರ ಮಾಹಿತಿ ಪಡೆದು ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆ ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಮಾಹೆಯ ಕುಲಪತಿ ಡಾಕ್ಟರ್ ಎಚ್ ವಿನೋದ್ ಭಟ್ ತಿಳಿಸಿದ್ದಾರೆ. ಮಣಿಪಾಲ ಮಾಹೆಯ ಸ್ಕೂಲ್ ಆಫ್ ಇನ್ಫಾರ್ಮೇಷನ್ನಲ್ಲಿ ಫಿಲಿಪ್ಸ್ ಸಂಸ್ಥೆ ಒದಗಿಸಿದ ಹೆಲ್ಪ್ ಸೂಟ್ ಇನ್ ಸೈಡ್ಸ್ ಎಐ ಆಧಾರಿತ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ಸೌಲಭ್ಯದಿಂದಾಗಿ ವಿಶ್ವವಿದ್ಯಾನಿಲಯದ ಸಂಶೋಧಕರು, ಸಿಬ್ಬಂದಿ, ವಿದ್ಯಾರ್ಥಿಗಳಿಗೆ ಸಂಶೋಧನೆ ನಡೆಸಲು ಮತ್ತು ಸಮುದಾಯಕ್ಕೆ ನೆರವಾಗುವ ಕಾರ್ಯಕ್ರಮಗಳನ್ನು ರೂಪಿಸಲು ಅನುಕೂಲಕರವಾಗಲಿದೆ ಎಂದರು. There has been a constant Philips presence and support for everything that we do in academic programs, in research related to imaging and in healthcare technology. And this is one other thing that is now coming up where we are looking at an AI system especially applicable for healthcare. ಉದ್ಘಾಟನೆ ನೆರವೇರಿಸಿದ ಫಿಲಿಪ್ಸ್ ಇನ್ನೋವೇಷನ್ ಕ್ಯಾಂಪಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ, ಮಾಹೆ ಮತ್ತು ಫಿಲಿಪ್ಸ್ ನಡುವೆ 15 ವರ್ಷಗಳ ಸಹಭಾಗಿತ್ವ ಇದೆ. ಇದೀಗ ಫಿಲಿಪ್ಸ್ ಎಐ ಆಧಾರಿತ ಲ್ಯಾಬ್ ಅನ್ನು ಅಳವಡಿಸಲಾಗುತ್ತಿದೆ. ಇದು ರೋಗಗಳ ಮಾಹಿತಿ ಇಲ್ಲದೆ ವಿವಿಧ ಚಿಕಿತ್ಸೆಗಳಿಗೆ ಸ್ಪಂದಿಸಿದ ದತ್ತಾಂಶ ಒದಗಿಸಿಕೊಡಲಿದೆ ಎಂದರು. So one is increase the number of doctors. Second is also ensure that some doctors are more productive. They can see more patients. Right? For example, when we have email today, we can contact more people at the same amount of time what we do. So, one area where artificial intelligence will play a very, very important part in helping the doctors be able to see and diagnose correctly more patients. Pallavi Santosh, V4 News 24/7 Udupi.